ಮಂಗಳೂರು ಗಲಭೆ ಪರಿಹಾರ ವಾಪಸ್ ವಿಚಾರವಾಗಿ ಉಡುಪಿಯಲ್ಲಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ನಿರಪರಾಧಿ ಆದರೆ ಮಾತ್ರ ಪರಿಹಾರ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ವಿಡಿಯೋ ನೋಡಿ ಚಿಂತನೆ ಮಾಡಿದ್ದೇವೆ, ಶೀಘ್ರ ತನಿಖೆ ಮಾಡಬೇಕೆಂದು ಆದೇಶವನ್ನ ಮಾಡಿದ್ದೇವೆ. ನಿರಪರಾಧಿ ಆದರೆ ಪರಿಹಾರ ಕೊಡ್ತೇವೆ, ತನಿಖೆ ಮಾಡದೆ ಹೇಗೆ ಪರಿಹಾರ ಕೊಟ್ರಿ ಅನ್ನೋ ಪ್ರಶ್ನೆಯೂ ಇದೆ ಎಂದವರು. ಬೆಂಗಳೂರು ಸಿಪಿಎಂ ಕಚೇರಿ ಸುಡಲು ಪ್ರಯತ್ನದ ಬಗ್ಗೆ ಮಾತನಾಡಿದ ಅವರು, ಸಿಎಂಗೆ ಕೇರಳದಲ್ಲಿ ಮುತ್ತಿಗೆ ಹಾಕಿದ್ದಕ್ಕೆ ಪ್ರತಿಭಟನೆ ನಡೆಸಿರಬಹುದು, ಈ ಬಗ್ಗೆಯೂ ತನಿಖೆ ಮಾಡುತ್ತೇವೆ ಎಂದು ಹೇಳಿದರು. ಮಾನವೀಯತೆಯಿಂದ ನಾವು ಹೇಳಿದ್ದು ನಿಜ, ಆದರೆ ತನಿಖೆಗೆ ಒಳಪಡಬೇಕನ್ನುವಂಥ ವಿಚಾರ ಗೊತ್ತಾದ ಮೇಲೆ ಹಲವಾರು ಜನ ತನಿಖೆ ಮಾಡದೆ ಹೆಂಗೆ ಕೊಡ್ತೀರ ಅನ್ನೋ ಪ್ರಶ್ನೆನೂ ಕೂಡ ನಮ್ಗೆ ಕೇಳಿದ್ದಾರೆ. ಹೀಗಾಗಿ ಸ್ವಲ್ಪ ನೋಡ್ಕೊಂಡು ಕೊಡುವಂಥದ್ದು ಅನ್ನುವಂಥದ್ದನ್ನು ಅಷ್ಟೇ ಮಾತ್ರ ಅದರಲ್ಲಿ ಬಿಟ್ಟರೆ ಬೇರೆ ಪರಿಹಾರ ಘೋಷಣೆ ಅವಸರ ಆಯಿತಾ ಅಂತ ಸರ್ಕಾರ? ಅವಸರ ಇಲ್ಲ, ಮಾನವೀಯತೆಯಿಂದ ಕೊಡುವಂಥದ್ದು ಮಾಡಬೇಕಾಯಿತು. ಆದರೆ ಈ ಥರ ನಮ್ಮ ವಿಡಿಯೋ ದೃಶ್ಯಗಳು ಆಗ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಧಿಕಾರಿಗಳು ನಿರಂತರ ಬೆದರಿಕೆ ಬರ್ತಾ ಇದೆ, ಎಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದ ಕಾಲ್ಗಳು, ಇಲ್ಲಿಯ ಎಲ್ಲ ವಿಚಾರಗಳು ಎಲ್ಲವೂ ಈಗಾಗಲೇ ತನಿಖೆ ಪ್ರಾರಂಭ. ಈಗ ಬೆಂಗಳೂರಿನಲ್ಲಿ ಇವತ್ತು ಕಮ್ಯುನಿಸ್ಟ್ ಕಚೇರಿ ಮೇಲೆ ದಾಳಿ ಮಾಡಿದ್ರು, ಇದು ಬಗ್ಗೆ ಮೊನ್ನೆ ಸಿಎಂ ಭೇಟಿ ಮಾಡಿದಾಗ ಏನು ಅದಕ್ಕೆ ಪ್ರತಿಕ್ರಿಯೆ ಇದು? ಮೊನ್ನೆ ಸಿಎಂಗೆ ಕಾರ್ಗಳಿಗೆ ಅಡ್ಡಿಪಡಿಸಿರುವಂಥದ್ದು ಯಾರು ಕೂಡ ಒಪ್ಪುವಂಥದ್ದಲ್ಲ. ಅದಕ್ಕೆ ರಿಯಾಕ್ಷನ್ ಕೆಲವರು ಮಾಡಿದ್ದಾರೆ. ಇದನ್ನು ಕೂಡ ತನಿಖೆ